ಸ್ವಾಗತಿಸಿದ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಅಭಿನಂದನೆಗಳು ಶ್ರೀಯುತ BM ಫಾರೂಕ್ ಇವರಿಗೆ. ಸಹಕರಿಸಿದಂಥ ನಮ್ಮ ಕೌನ್ಸಿಲರ್ ಶ್ರೀಯುತ UM ಜಬ್ಬಾರ್ ಇವರನ್ನು ನಮ್ಮ ಸಂಘದವರು ಸನ್ಮಾನಿಸಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ UM ಜಬ್ಬಾರ್, ಕಂಡಕ್ಟರ್ ಮಕ್ಬುಲ್ ಇವರು ಕೂಡ ವೇದಿಕೆ ಬರಬೇಕು. ಅವರು ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತಿದ್ದೇನೆ. ಬಗ್ಗೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ಪುಷ್ಪ ಕೊಟ್ಟು ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇವೆ. ಅಭಿನಂದನೆಗಳು ಶ್ರೀಯುತ ಬಸೀರ್ ಅವರು. ಹಾಗೂ ಇನ್ನೋರ್ವರು ನಮ್ಮ ಉಳ್ಳಾಲದ ಜನಾರ್ದನ ಪೂಜಾರಿ ಅಂತೇಳಿ ಖ್ಯಾತಿ ಗಳಿಸಿದಂಥ ಶ್ರೀಯುತ ಕುಂಜಮೋನು ಇವರು ಮಾಜಿ ಪುರಸಭೆಯ ಅಧ್ಯಕ್ಷರು ಹಾಗೂ ಹಾಲಿ ಕೌನ್ಸಿಲರ್ ಅವರು. ಇವರು ನಾಮಿನೇಷನ್ ಆಗಿದ್ದಾರೆ ಈಗ ಕರ್ನಾಟಕ ಘನ ಸರ್ಕಾರದಿಂದ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಅವರನ್ನು ಪುಷ್ಪ ಕೊಟ್ಟು ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿನಂದನೆಗಳು. ನಾಮಫಲಕದ ಅನಾವರಣ ಶ್ರೀಯುತ BM ಫಾರೂಕ್ ವಿಧಾನ ಪರಿಷತ್ ಸದಸ್ಯರು ಇವರಿಂದ ನೂತನ ಬಸ್ ತಂಗುದಾಣದ ನಾಮಫಲಕ ಅನಾವರಣ BM ಫಾರೂಕ್ ಸದಸ್ಯರು ಹಾಗೂ ಮುಂದೆ ನೂತನ ಬಸ್ ತಂಗುದಾಣದ ರಿಬ್ಬನ್ ಕಟ್ಟಿಂಗ್. ಇವತ್ತು ವಿದ್ಯಾರಣ್ಯ ಯುವಕ ವೃಂದ, ಸೊ ಇದರ ಆಶ್ರಯದಲ್ಲಿ ನಾನು ಈಗಾಗಲೇ ನಮ್ಮ ಎಲ್ಲ ಈ ವಿದ್ಯಾರಣ್ಯದ ಯುವಕರ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಮೊತ್ತ ಮೊದಲದಾಗಿ ನಿಮ್ಮ ಈ ಸಂಘದ ಬಹುಶಃ ನೀವೇನೋ 1965 64ರಲ್ಲಿ ಮಾಡಿದ್ರಲ್ಲ, ಅದು ನಾವಿನ್ನೂ ಹುಟ್ಟಿ ಇರಲಿಲ್ಲ ಅಷ್ಟು. ತಾವು ಬೆಳ್ಳಿ ಹಬ್ಬ ಆಚರಿಸಿದ್ದೇವೆ. ಇಲ್ಲಿ ಸೇರಿದಂತಹ ಸಂಘದ ಅಧ್ಯಕ್ಷರಾದ ಜಯರಾಮ್ರವರು ಮತ್ತು ವಿಜಯಕುಮಾರ್ ಅವರು, ಹಾಗೆ ಸರ್ವ ಸದಸ್ಯ ಕಾರ್ಯಕ್ರಮ ಸಮಿತಿಯ ಪ್ರವೀಣ್ ಕುಮಾರ್ ಅವರು ಮತ್ತು ಕಾರ್ಯಕ್ರಮದ ಸರ್ವ ಸದಸ್ಯರು, ಅದೇ ರೀತಿ ನಮ್ಮ ಈ ಪ್ರದೇಶದ ಕೌನ್ಸಿಲರ್ ಆದಂತಹ ಜಬ್ಬಾರ್ ಅವರು ಮತ್ತು ಮಾಜಿ ಸಚಿವರು ಅಶ್ರಫ್ ರವರು ಮತ್ತು ಹಿರಿಯರಾದ ನಮ್ಮ ಕುಂಜಿಮೋಹನ್ ರವರು ಮಾಜಿ ಅಧ್ಯಕ್ಷರಾಗಿದ್ದರು. ಅವರು ಇದರಲ್ಲಿ ನಾವೇನೋ ಹೇಳಿದ್ರೆ ಎಲ್ಲರೂ ಇವರು ಇಲ್ಲಿಯ ಜನಾರ್ದನ ಪೂಜಾರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೌನ್ಸಿಲರು ನಮ್ಮ ಆತ್ಮೀಯರಾದ ಕೌನ್ಸಿಲ್ ಬಶೀರ್ ಅವರು ಸೇರಿದಂತೆ ಎಲ್ಲ ನನ್ನ ಅಶ್ರಫ್ ಮಾಜಿ ಅಶ್ರಫ್ ಅವರು, ಆಮೇಲೆ ಈ ಕಟ್ಟಡವನ್ನು ಕಟ್ಟಿದಂಥ ಕಾಂಟ್ರಾಕ್ಟರ್ ಮಕ್ಬೂಲ್ರವರು ಮತ್ತು ಸೇರಿದಂತೆ ಎಲ್ಲ ನಮ್ಮ ಆತ್ಮೀಯ ಸಹೋದರರು, ಇಲ್ಲಿ ಸೇರಿದಂತೆ ಎಲ್ಲ ರಿಕ್ಷಾ ಚಾಲಕರ ಆ ಒಂದು ಏನಾದರೂ ಯೂನಿಯನ್ ಅಂತ ಹೇಳ್ಬೋದಲ್ವ, ಎಲ್ಲರೂ ಇದ್ದಾರೆ ಅಲ್ಲಿ, ಎಲ್ಲರೂ ಒಕ್ಕೂಟ. ಇಲ್ಲಿ ಸಿರ್ಗಿ ಬಹುಶಃ ಇವತ್ತು ನಿಮಗೆ ಇವತ್ತಿನ ಒಂದು ದಸರಾ ಹಬ್ಬದ ವಿಶೇಷ. ಅವುಗಳು ಈ ಹಿಂದೆ 1990ರಲ್ಲಿ ಕಟ್ಟಿದಂಥ ಈ ಬಸ್ ಶೆಲ್ಟರ್ ಇತ್ತಲ್ಲ, ಆ ಬಸ್ ಶೆಲ್ಟರ್ ಇಲ್ಲಿತ್ತು. ಶಿಫ್ಟ್ ಮಾಡಲಿಕ್ಕೆ ಕಾರಣ ಅಂದರೆ ನಾವೊಂದು ಸುಂದರವಾದ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕಟ್ತಾ ಇದ್ದೇವೆ. ಜೊತೆಯಲ್ಲಿ ಅಲ್ಲಿ ಡ್ರೈನೇಜ್ ಕೂಡ ಅದಕ್ಕೆ ಸಾಧು ಹೋಗುವಂಥ ಪರಿಸ್ಥಿತಿ ಇತ್ತು. ಅದು ಅಲ್ಲದೆ ಆ ಕಟ್ಟಡ ಕೂಡ ಭಾಳ ಹಳೆಯ ಕಾಲದ ಒಂಥರ ಶಿಥಿಲಗೊಂಡಂಥ ವ್ಯವಸ್ಥೆಯಲ್ಲಿತ್ತು. ಸಾರ್ವಜನಿಕರಿಗೆ ಉದ್ದೇಶಕ್ಕೋಸ್ಕರ ನಾನು ಈ ವಿದ್ಯಾರಣ್ಯ ಯುವಕರು ನಮ್ಮ ಕಾರ್ಪೊರೇಟರ್ ಮೂಲಕ ಅವ್ರನ್ನ ಕರೆತಂದು ಅವರು ಅದಕ್ಕೆ ಸಹಕಾರ ನೀಡಿ, ಬಹುಶಃ ನಾವು ಹೇಳಿದೆವು ಇದು ನಾನು ಶಾಸಕರಿಂದ ನಾವು ಅಲ್ಲೆಲ್ಲಿ ಕಟ್ತಾ ಇರ್ತೇವೆ, ಆದರೆ ಅದಕ್ಕೆ ಮುಖ್ಯ ಕಾರಣ ಅದು ಇವರದ್ದು ಕೊಡುಗೆ ಅಂತ ಹೇಳ್ಬೋದು. ಅದು ಎಲ್ಲರೂ ಸೇರಬೇಕಾದ್ರೆ ಅದಕ್ಕೇನಾದರೂ ಒಳ್ಳೆಯ ಮಹತ್ವ. ಹಬ್ಬಕ್ಕ ರಾಣಿ ಅವರ ಈ ಸುತ್ತಲ ಬರೋದಾದ್ರೆ ಅದೇ ರೀತಿಯ ವಿನ್ಯಾಸ ರೀತಿಯಲ್ಲಿ ನಾವು ಕೂಡ ಈ ಬಸ್ ಅದೇ ರೀತಿಯನ್ನೇ ಆಗಬೇಕು ಅಂತೇಳಿ ಹವ್ಯಾಸ ಇತ್ತು. പക്ഷേ ಈ ಸುಂದರ ಬಸ್ ಸ್ಟ್ಯಾಂಡು ಇವತ್ತು ವಿದ್ಯಾರಣ್ಯ ಯುವಕರಿಂದ
ಅವರು ಮಾಡಿದಂಥ ಸಾಹಸ ಅದು ಮುಂದೆನೂ ಮತ್ತೆ ಒಂದು ಹೊಸ ಸಂಕೀರ್ಣಗಳಿಗೆ ಆರಂಭ ಆಯಿತು ಅಂತ ಹೇಳ್ಬೋದು. ತಾವುಗಳು ಮಾಡುವ ಕಾರ್ಯಕ್ರಮ ಬಹುಶಃ ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮ ತಾವು ತೊಡಗಿದ್ದೀರಾ. ನಾನು ಯಾವತ್ತೂ ಹೇಳಿದೆ, ತಮ್ಮ ಯಾವುದೂ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಲಿ ಈ ಪ್ರದೇಶ ಅಭಿವೃದ್ಧಿಗಾಗಿ ಏನಾದರೂ ಮಾಡದಿದ್ದರೆ ನಾನು ಸದಾ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಅನ್ಕೊಂಡೆ. ತಮಗೆ ಈ ಒಂದು ಸಹಕಾರ ನೀಡಿ ಈ ಒಂದು ಸುಂದರ ಈ ಬಸ್ ಶೆಲ್ಟರನ್ನು ಮಾಡಿಕೊಟ್ಟೋದಕ್ಕೆ ಮೊದಲು ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು. ಇದರಲ್ಲಿ ಈ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಂಟ್ರಾಕ್ಟ್ರವರು. ಏನಂದರೆ ನಾನು ಅವ್ರಿಗೆ ಹೇಳಿದೆ, ಒಂದು 2 ಫ್ಯಾನ್ ಕೂಡ ಫಿಟ್ ಮಾಡಿ ಕೊಡಬೇಕು. ಮೊದಲಿಗೆ ನಾನು ಏನಿದೆ ಏರ್ ಕಂಡೀಷನೇ ಮಾಡೋಣ ಅಂತ ಹೇಳಿದೆ. ಅಲ್ಲ, ಸಮಸ್ಯೆ ಇಲ್ಲ, ಯಾಕಂದರೆ ಈ ಬಿಸಿಲು ಇದಾಗದಲ್ಲಿ ಬಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಮತ್ತೆ ಏರ್ ಕಂಡೀಷನ್ ಮಾಡಿದ್ರೆ ಮತ್ತೆ ಯಾರು ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗೋದು ಕಷ್ಟ, ಎಲ್ಲರೂ ಬಂದು ಅದು ಒಂದು ಕಷ್ಟ ಆಗೋದು ಅಂತ ಹೇಳಿ ಹೈಟೆಕ್ ಸಿಟಿ ಆಗಬೇಕು ಅಂತ ಹೇಳಿ. ಯಾಕೆಂದರೆ ಈಗ ಇದರಲ್ಲಿ ಕೆಲವು ವೈಫೈ ಅಥವಾ ಬ್ಯಾಟ್ರಿ ಚಾರ್ಜರು ಇದೆಲ್ಲ ನೀವು ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. 2 ಫ್ಯಾನ್ ಮಾತ್ರ ಆಗಿ ಮತ್ತೆ ಇದರಲ್ಲಿ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿ ಬಂದವರಿಗೆ. ಅದು 24 ಗಂಟೆ ಕೂಡ ಕುಡಿಯುವ ನೀರು ಇರಬೇಕದು. ಬಿಸಿಲಿನ ಬೇಗ ಬಂದವರು ಸರ್ ಎಲ್ಲ ಒಂದು ಸುಸಜ್ಜಿತ ಆಗಿ ಈ ನಿಮ್ಮ ಇಂಟರ್ಲಾಕ್ ಉಂಟಲ್ಲ ಅದು ಕಾಂಕ್ರೀಟ್ ರೋಡ್ವರೆಗೆ ತಲುಪಬೇಕದು. ಇದೆಯಾ ಅಲ್ಲಿವರೆಗೆ? ಅಲ್ಲಿವರೆಗೆ ಇರಬೇಕು. ಮತ್ತು ಒಂದು 2 ಹೂಗಿಡದ ಪಾಟ್ ಪರ್ಮನೆಂಟ್ ಆಗಿ ಇಟ್ಬೇಡಿ, ಇಲ್ಲಿ ನೋಡ್ಲಿಕ್ಕೆ ಒಂದು ಚೆಂದಾಗಿರಲಿ. ಮತ್ತು ಈ ಇದುಂಟಲ್ಲ, ನೀವು ಇದನ್ನು ಟೆಂಪರರಿ ಆಗ್ತದೆ, ಮಳೆಗೆ ನಿಲ್ಲಲ್ಲ, ಅದಕ್ಕೆ ಒಂದು ಪರ್ಮನೆಂಟ್ ಥರ ಒಂದು ಮಾಡಿ ಗ್ರನೈಟಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಕೊಡಿ. ಅವರ ಸಂಘದ ಹೆಸರು ಸದಾ ಹಸಿರಾಗಿ ಇರಬೇಕದು. ಮತ್ತು ನೀವು ಮಾಡುವಂಥ ಕಾರ್ಯಕ್ರಮ ಅದಕ್ಕೊಂದು ಮಾದರಿಯಾಗಿರಬೇಕು. ಇದೇ ಥರ ಬಾಕಿ ಸಂಘ ಸಂಸ್ಥೆ ಕೂಡ ತಮ್ಮ ಒಂದು ಹಣ್ಣುವನ್ನು ಇದು ಏನು ತಾವು ನಿಲುವು ತಗೊಂಡಿದ್ರು ಅದೇ ಥರ ಮುಂದೆ ಹೋಗಬೇಕು ಅಂತ ಹೇಳುತ್ತಾ, ತಾವು ಮುಂದೆಯೂ ಈ ಪ್ರದೇಶದಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ಈ ಒಂದು ಕ್ಷೇತ್ರ ಇನ್ನೊಂದು ಏನಾಗಬೇಕಂದ್ರೆ ಮುಸಲ್ಮಾನ್ ಬಾಂಧವರ ಜೊತೆ ಇತರ ಸಂಘದವರು ಇರೋದು ಅದು ಒಂದು ಸೌಹಾರ್ದ ಸಂಕೇತ. ಅವರು ಹೆಂಗೂ ಹೇಳಿದ್ದಾರೆ ಆ ಥರ ಅಣ್ಣ ತಮ್ಮಂದಿರಂತೆಗೆ ಬಾಳುವಂಥ ರೀತಿ ಈ ಬಸ್ ಸ್ಟ್ಯಾಂಡ್ ಮೂಲಕನೇ ನಡಿಬೇಕು ಅಂತ ಒಂದು ಸುಂದರ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯದಲ್ಲಿ ನಾವು ಒಳ್ಳೆಯ ಸಹೋದರತ್ವದಲ್ಲಿ ಹೋಲಿಸಿಕೊಂಡು ನಾವು ಒಂದು ಶುಭ ಕಾರ್ಯ ಮಾಡುವ ಅಂತ ಹೇಳಿ, ಮುಂದೆ ಈ ಪ್ರದೇಶಕ್ಕೆ ತಾವುಗಳು ಏನಾದರೂ ತಮ್ಮಿಂದ ಇದಾಗಬೇಕಾದ್ರೆ ತಾವು ದಯವಿಟ್ಟು ಮುಂದೆ ಬನ್ನಿ. ಇಲ್ಲಿ ಕೂಡ ಇದು ಈ ಪ್ರವಾಸೋದ್ಯಮ ತಾಣವಾದ ಭಾಳಷ್ಟು ಪ್ರವಾಸಕ್ಕೆ ಈ ಕಚರ ಹೇಳುವಾಗ ನಾನು ವಿಧಾನಸೌಧದಲ್ಲಿ ಕೂಡ ಭಾಳಷ್ಟು ಚಕ್ರ ಎತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೀಸಾದ ಮೀನುಗಳ ವೆಹಿಕಲ್ ಕೂಡ ಇಲ್ಲಿ ನಿಲ್ಲಿಸಬಾರ್ದು, ಯಾಕಂದರೆ ಇಲ್ಲಿ ಆ ವಾಸನೆಯಿಂದ ಇರೋದು ಮತ್ತು ಇದು ಎಲ್ಲ ಅನೈತಿಕ ಬೇರೆ ಯಾವುದು ಚಟುವಟಿಕೆಯಲ್ಲಿ ಕಾರ್ಯ ಮಾಡುವಂಥ ಉದ್ದೇಶದಿಂದ ಇದನ್ನು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ನಾನು ವಿಧಾನಸೌಧದಲ್ಲಿ ಕೂಡ ಚಕ್ರ ಇದ್ದೆ. ಮತ್ತು ಜಿಲ್ಲಾಧಿಕಾರಿಗಳನ್ನು ಮಾಡಿಕೊಂಡು ಮಂತ್ರಿಗಳಿಗೆ ಕೂಡ ಹೇಳಿ ಈ ಯಾವುದೇ ಕಚರ ಆಮೇಲೆ ಇದಕ್ಕೂ ಕೂಡ ಒಂದು ಒಳ್ಳೆಯ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಈ ಪ್ರವಾಸೋದ್ಯಮ ತಾಣ ಇದೆಯಲ್ಲ, ನನ್ನ ಇದರಲ್ಲಿ ಒಂದು ಸುಮಾರು 1 ಕೋಟಿ ಅನುದಾನದಲ್ಲಿ ಅಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟು ಮತ್ತು ಅದಕ್ಕೆ ಬೇಕಾದ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಹೈ ಮಾಸ್ ಎಲ್ಇಡಿ ಇಲ್ಲಿ ಕೂಡ ಒಂದು 8 ಹೈ ಮಾಸ್ ಅಳವಡಿಸಿದ್ದೀರಾ ಇವರೇ? ಒಂದು 8 ದೀಪದೊಂದು ಅಳವಡಿಸಲಿಕ್ಕೆ ಹೇಳಿದೆ ನಾನು. ಈ ಒಂದು ಸೂರ್ಯ ಯಾವಾಗಲೂ ಸದಾ ರಾತ್ರಿ ಹೊತ್ತು ಫುಲ್ ಒಂದು ಬ್ರೈಟ್ನೆಸ್ ಇರಬೇಕು ಲೈಟ್ನಲ್ಲಿ. ಆ ಒಂದು ಅನೇಕ ಕಾರ್ಯಕ್ರಮಗಳು ಬೇಕಾದ್ರೆ ನಾವು ನೀವು ಮಾಡಿಕೊಂಡಿದೆ. ನಮ್ಮ ಏನಾದರೂ ಇದೆ, ಯಾಕೆಂದರೆ ನನ್ನ ಮನೆ ಬಾಗಿಲಲ್ಲಿ ಹತ್ತಿರದಲ್ಲಿ ಇರುವಂಥ ಈ ಸಂದರ್ಭ ಒಳ್ಳೆಯ ಇದೊಂದು ಯಶಸ್ವಿಯಾಗಲಿ ನಿಮ್ಮ ಕಾರ್ಯಕ್ರಮ. ಮತ್ತು ಮುಂದೆ ಕೂಡ ಪಕ್ಕದಲ್ಲಿ ಸ್ಟೇಷನ್ ಕೂಡ ಇದೆ, ಅದು ಕೂಡ ಒಂದು ನಮ್ಗೆ ಯಾವುದಕ್ಕೂ ಒಂದು ರಕ್ಷಣೆಗಿರೋದು ಅಲ್ವಾ, ಅದೊಂದು ಅದರಲ್ಲಿ ಯಾವುದಕ್ಕೂ ತಾವು ಒಂದು ಒಳ್ಳೆಯ ಸೌಹಾರ್ದದ ವಾತಾವರಣ ಮತ್ತು ಎಲ್ಲ ಸಾರ್ವಜನಿಕ ಒಂದು ಅನುಕೂಲವಾದ ರೀತಿಯಲ್ಲಿ ನಾವು ಒಂದು ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಕ್ಲಬ್ನಲ್ಲಿ ತಾವು ಮಾಡುವಂಥ ಯಾವ ಕಾರ್ಯಕ್ರಮ ನಾನು ಸದಾ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುತ್ತಾ ಈ ಒಂದು ಸುಂದರಗಳಿಗೆ ಮತ್ತೆ ತಾವು ಮಾಡುಮಾಡಿಕರಿಗೆ ಇದೊಂದು ಮಾಡಿ ಬಹುಶಃ ನಾವು ಕೂಡ ನಿಲ್ಸಿರಲಿಲ್ಲ, ಇಷ್ಟು ಬೇಗ ಆಗಿಬಿಡ್ತಿದ್ದೆ ಭಗವಂತನ ಕೃಪೆಯಿಂದ ಆಯಿತು. ಇದನ್ನು ಒಳ್ಳೆಯ ಯಾವುದೇ ಕಾರ್ಯಕ್ರಮ ತಾವು ಹೇಳಿ ದಯವಿಟ್ಟು ಇದನ್ನು ಮಾಡಿಸೋಣ. ಆಯ್ತಾ? ಇವತ್ತು ಉಳ್ಳಾಳ ಹಬ್ಬಕ್ಕ ಸರ್ಕಲ್ನಲ್ಲಿ ಬಸ್ ತಂಗುದಾಣದ ಸ್ಥಳಾಂತರ ಮತ್ತು ನವೀಕರಣ ಮತ್ತು ಉದ್ಘಾಟನೆ ನಮ್ಮ MSc ಅವರಾದಂತಹ ಫಾರೂಕ್ ರವರ ಕೈಯಿಂದ ಆಯಿತು. ವಿದ್ಯಾರಣ್ಯ ಎಂಬ ಹೆಸರಿನಲ್ಲಿ ಒಂದು ಜನರಿಗೆ ನೆರಳನ್ನು ಕೊಡುವಂತಹ ಈ ಒಂದು ತಂಗುದಾಣ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ, ಬಹಳ ಚಂದವಾಗಿದೆ. ನಮಗೆಲ್ಲರಿಗೊಂದು ಬಹಳ ಸಂತೋಷ ಏನಂದರೆ ಫಾರೂಕ್ರವರು ಉಳ್ಳಾಳದಲ್ಲಿ ಈಗ ಉಳ್ಳಾಳದ ಜನತೆಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕು, ಉಳ್ಳಾಳವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಬಹಳಷ್ಟು ಕೆಲಸಗಳು ಆಗಲಿಕ್ಕೆ ಇದೆ. ನೀವು ಮುತುವರ್ಜಿ ವಹಿಸಿಕೊಂಡು ಈ ಉಳ್ಳಾಳದ ಈ ಭಾಗಕ್ಕೆ ಆದಷ್ಟು ನಿಮ್ಮ ಕೈಯಲ್ಲಿ ಸಹಾಯವನ್ನು ಮಾಡಬೇಕು. ಇವತ್ತು ಬೆಳೆಯುವಂತಹ ಈ ಪ್ರದೇಶ, ಇವತ್ತು ಅವರ ಯೋಚನೆಗಳು ಒಂದು ಬಸ್ ಸ್ಟ್ಯಾಂಡಿಗೆ
ಯೋಚನೆಗಳು ಅವರು ಬೆಂಗಳೂರಿನ ಬಸ್ ಸ್ಟ್ಯಾಂಡಿನ ಯೋಚನೆಯನ್ನು ನಮ್ಮ ಉಳ್ಳಾಳದಲ್ಲಿ ಮಾಡಬೇಕಂತ ಇದ್ದಾರೆ. ಏಕೆಂದರೆ ಅವರು ಹೇಳಿದರು ಈ ಬಸ್ಸನ್ನು ಏರ್ ಕಂಡೀಷನ್ ಮಾಡ್ಬೋದಲ್ವಾ ಅಂತ. ಕುಡಿಲಿಕ್ಕೆ ನೀರು, ಹೈಫೈ ಮತ್ತು ವೈಫೈ ಇದನ್ನೆಲ್ಲ ಇಟ್ಟುಕೊಂಡು ಏನು ಜನತೆಗಳಿಗೆ ಏನು ಬೇಕು ಅದು ಆ ಜನರ ಇಚ್ಛೆಯನ್ನು ತಿಳಿಯುವವನು ನಿಜವಾದ ಲೀಡರ್. ಅದನ್ನು ಫಾರೂಕ್ರವರಿಗೆ ಆ ವ್ಯಕ್ತಿತ್ವ ಇದೆ. ಮುಂದೆ ಆ ಭಗವಂತ ಅವರಿಗೆ ಇನ್ನಷ್ಟು ಉತ್ತಮವಾದ ಭವಿಷ್ಯವನ್ನು ಕೊಡಲಿ, ಉಳ್ಳಾಳದ ಜನತೆಗೆ ಬೇಕಾದಂಥದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವಂಥ ಗೌರವಾನ್ವಿತ ಶಾಸಕರಾದಂಥ ಫಾರೂಕ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆ ಮೇಲೆ ಮುಂದೆ ಇರುವಂಥ ಎಲ್ಲ ನನ್ನ ಸ್ನೇಹಿತರೆ, ಸಾಹೇಬರು ಒಂದು ಸುಸಜ್ಜಿತವಾದಂಥ ವಿದ್ಯಾರಣ್ಯ ಎಂಬ ಹೆಸರಿನಲ್ಲಿ ಅಬ್ಬಕ್ಕ ಸರ್ಕಲ್ನಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಾವೆಲ್ಲ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು. ಅವರು ಮಾಡಿಕೊಟ್ಟಿರುವಂಥ ಈ ಬಸ್ ಸ್ಟ್ಯಾಂಡನ್ನು ನಾವು ಸರಿಯಾದ ರೀತಿ ಸುಸಜ್ಜಿತವಾಗಿ ನಿರ್ವಹಿಸ್ಕೊಂಡು ಉಪಯೋಗಿಸ್ಕೊಂಡು ಹೋದರೆ ಅವರು ತುಂಬ ಇನ್ನೂ ಒಂದು ರೀತಿ ಹೆಚ್ಚಿನ ರೀತಿ ಅವ್ರಿಗೂ ಒಂದು ರೀತಿ ಮನಸ್ಸಿಗೆ ಖುಷಿಯಾಗಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಅವ್ರಿಗೂ ಒಂದು ಉತ್ತೇಜನ ಆಗ್ತದೆ. ಈ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ರೀತಿ ಒಂದು ರೀತಿ ನಾಗರಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ನಾವು ಅಂದರೆ ಬಳಸ್ಕೊಂಡು ಒಂದು ಗೌರವಿಸೋಣ ಅಂತ ಹೇಳ್ತಾ, ಮತ್ತೆ ಈ ಥರ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚಿನ ಆಗಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಾಹೇಬರಿಗೆ ಮತ್ತು ಮೇಲೆ ಗಣ್ಯರಿಗೆ ಅಭಿನಂದನೆಗಳು. ನಿಮ್ಮ ಕೆಲಸ ಇದು ನಾನು ಮೆಚ್ಚುವುದಲ್ಲ, ಜನರು ಮೆಚ್ತಾರೆ. ನಾನು ಅದೇ ಮಂಜಣ್ಣವರಿದ್ದಾರೆ 30 ವರ್ಷ ಮುಂಚೆ ಇದು ಉದ್ಘಾಟನೆ ನಿಮ್ಮ ಸಂಸ್ಥೆ ಆಗುವಾಗ ನಾನು ಸಹ ಅಲ್ಲಿ ನಿಂತಿದ್ದೆ. ದೇವರ ದಯದಿಂದ ವೇದಿಕೆ ಬರಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದೇನೆ, ಉಳ್ಳಾಲ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ನಾನು. ಈಗಲೂ 40 ವರ್ಷದಿಂದ ಉಳ್ಳಾಲ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ನಾನು. ಈಗಲೂ ನಾವು ಮೈಸೂರಿನಲ್ಲಿ ಪ್ರಥಮ ಬಂದಿದ್ದೇವೆ, ಬಾಂಬೆಯಲ್ಲಿ ಸೆಕೆಂಡ್ ಬಂದಿದ್ದೀವಿ ನಮ್ಮ ಕಬಡ್ಡಿಯಲ್ಲಿ, ಎಲ್ಲದರಲ್ಲಿ. ಇಲ್ಲಿ ದಕ್ಷಿಣ ಜಿಲ್ಲೆ ಎಲ್ಲ ಉಂಟಲ್ಲ, ಕಾಸರಗೋಡು ಜಿಲ್ಲೆ, ಮತ್ತು ಅದರಲ್ಲೆಲ್ಲ ನಾವು ಮುಂದೆ ಬಂದಿದ್ದೇವೆ ನಮ್ಮ ಸಂಸ್ಥೆ. ಆಗಿರುವಾಗ ಒಳ್ಳೆಯ ಅಭಿಪ್ರಾಯವನ್ನು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಭಾವಕನವರು ಹೇಳಿದ್ದಾರೆ. ಅಭಿಪ್ರಾಯ ಅವರ ಸಹಾಯ ತುಂಬ ಉಂಟು. ಈಗಲೂ ಹೇಳಿದ ಕೆಲಸಕ್ಕೆ ಕೆಲವು ದುಡ್ಡು ಬಿಡುವರು. ನಮ್ಮ ಇದರ ಸದಸ್ಯರು ಇವೆಲ್ಲ ಪಾಪದವರು, ನನ್ನ ಕ್ಲಬ್ಬಿನ ಸದಸ್ಯರು ಪಾಪದವರು, ಇದರಲ್ಲಿ ಪಾಪದವರು. ತಮ್ಮ ಸಹಕಾರವನ್ನು ಅದನ್ನು ಮಾಡಿಸಲೇಬೇಕು. ನೀವು ಹೇಳಿದ ಕೆಲಸ ಅವರಿಂದ ಮಾಡಿಸಲೇಬೇಕು. ನಾನು ಪ್ರಾಮಾಣಿಕವಾಗಿ ಹೇಳಿ ಪ್ರಾಯ ಇದ್ದರೆ ಎಲ್ಲರಲ್ಲಿಯೂ ಸೀನಿಯರ್ ನಾನು, ವೇದಿಕೆಯಲ್ಲಿದ್ದ ಎಲ್ಲ ಜನರು ಸೀನಿಯರ್ ನಾನು. ಆಗಿರುವ ಅದನ್ನು ಮಾಡಲೇಬೇಕು. ನೀವು ಭಾರಿ ಚಂದವಾಗಿದೆ. ಧ್ವನಿ ಸಾಧಾರಣ 1980 ಚಿಲ್ಲರೆಯಲ್ಲಿ ಇಲ್ಲಿದ್ದದ್ದು ಕಸದ ಬುಟ್ಟಿ ಟಾಂಕಿ, ಅದನ್ನು ತಮ್ಮ ಇದರಿಂದ, ನಿಮ್ಮ ಹಠದಿಂದ, ಒಕ್ಕೊಟ್ಟವರ ಹಠದಿಂದ, ನಮ್ಮ ಹಠದಿಂದ ಬಕರಾಣಿ ಇಲ್ಲಿ ಬಂದಿದ್ದಾರೆ. ಎಲ್ಲ ಸಂಸ್ಥೆಯ ಎಲ್ಲ ಆಗುವಾಗ ಅದಕ್ಕೆ ಬ್ಯಾನರ್ ಕಟ್ತಾರೆ, ಫ್ಲಾಗ್ ಆಡಿಸ್ತಾರೆ, ಒಂದೊಂದು ಟೈಪ್ ಅವರು ಇರ್ತದೆ. ಭಾರಿ ಚಂದ. ಉಳ್ಳಾಲ ಹಬ್ಬಕ್ಕ ಸರ್ಕಲ್ ಸ್ಟೇಷನ್ ಹೋದರೆ ಉಳ್ಳಾಲ ಹಬ್ಬಕ್ಕ ಸರ್ಕಲ್ ಹೋಗಿ ಬರುವುದು. ಆಗಿರುವಾಗ ಇಂಥ ಅಭಿಪ್ರಾಯವನ್ನು ಮಾಡಿದ್ದೀನಿ. ಆಗಿರುವಾಗ ಎಲ್ಲರಿಗೂ ವಂದನೆಯನ್ನು ಕೊಟ್ಟು ವಿಜಯಣ್ಣ ಮತ್ತು ವಿಜಯ ಎಲ್ಲರೂ ನನ್ನ ಆತ್ಮೀಯ ಮಿತ್ರರು. ಈಗಿನ ಮಿತ್ರರಲ್ಲ, ಸಣ್ಣ ಪ್ರಾಯದಲ್ಲೇ ಮಿತ್ರರು. ಇದು ಓಪನ್ ಆಗುವಲ್ಲಿತ್ತು. ನಂತರ ಅದಕ್ಕೆ 2 ವರ್ಷ ಮುಂಚೆ ನನ್ನ ಕ್ಲಬ್ ಓಪನ್ ಆದ. ಇವರಿಗೂ ನಮಗೆ ಇವರು ಪ್ಯಾರಿಸ್ ಕಾಪಿ ಅಂತ ನಡೆಸುವ ಇವರದ್ದೊಂದು ಟೀಮು, ನನ್ನದೊಂದು ಟೀಮ್ ಇತ್ತು. ನಮ್ಮ ಸಂಸ್ಥೆ ನಾನೇ ಮಾಡ್ತಿದ್ದು ನಾವೇ. ಕಬಡ್ಡಿ ಸ್ಟೇಟ್ ಲೆವೆಲ್ ಕಬಡ್ಡಿ ಸರ್ ಕ್ರಿಕೆಟು ಉಂಟು, ವಾಲಿಬಾಲು ಉಂಟು, ಕಬಡ್ಡಿ ಉಂಟು, ಈಗಲೂ ಉಂಟು. ಈಗಲೂ ಬಂದರೆ ಈಗ ಸ್ವಲ್ಪ ಪ್ರಾಯ ಆಯಿತು. ಆದರೂ ಮೈಸೂರಿನಲ್ಲಿ ನಾವು ಪ್ರಥಮ ಬಂದಿದ್ದೀವಿ ರಾಜ್ಯ ಮಟ್ಟದ ಕಬಡ್ಡಿ. ಬಾಂಬೆಯಲ್ಲಿ ಸೆಕೆಂಡ್ ಬಂದಿದ್ದೀವಿ. ನಿಮಗೂ ಒಂದು ಹೆಮ್ಮೆ, ನನಗೂ ಒಂದು ಹೆಮ್ಮೆ. ಆ ಗೆದ್ದಾಗ ಎಲ್ಲರೂ ಬಂದು ಕೈ ಕೊಡೋದು ನನಗೆ. ಮೈಸೂರಿನಲ್ಲಿ ಆಗಿ ಹೋಗಿ ದಸರಕ್ಕೆ ಹೋಗಿ ಅದೆಲ್ಲ ಮಾಡಿದ್ದಾರೆ ಅಂತೇಳಿ ನನಗೆ. ಆಗಿರುವಾಗ ದಯಮಾಡಿ ತಾವು ಅದನ್ನು ಮಾಡಿಸಬೇಕು. ನಿಮಗೆಲ್ಲರಿಗೂ ವಂದನೆ ಕೊಟ್ಟು, ನನ್ನ ಆತ್ಮೀಯ ಮಿತ್ರರಿಗೆ, ಇಲ್ಲಿ ವೇದಿಕೆಯವರಿಗೆ, ಅಶ್ರಾಪುರಿಗೆ ಎಲ್ಲರಿಗೂ ವಂದನೆ ಕೊಟ್ಟು
ಸಾಹೇಬ್ರಿಗೆ ಇಲ್ಲೊಂದು ಕ್ಯಾಮ್ರಾ ವ್ಯವಸ್ಥೆ ಒಂದು ಆದರೆ ಭಾಳ ಅದನ್ನೇ ಹೇಳ್ತಾ ಇದೆ ನಾ ಅದನ್ನೇ ಹೇಳ್ತಾ ಇದ್ದೆ. ಒಂದು CCTV ವ್ಯವಸ್ಥೆ ಮಾಡ್ತೇವೆ, ಮತ್ತೆ ಇಲ್ಲಿ 8 ಲೈಟ್ ಇದು ಮಾಸ್ಕ್ ಮಾಡ್ಲಿಕ್ಕೆ ಹೇಳಿದ್ದಾನೆ, ಫುಲ್ ಬ್ರೈಟ್ ಆಗಿ ಹೈ ಮಾಸ್ಟು. ಆಮೇಲೆ CCTV, ಒಂದು 2 ಫ್ಯಾನ್, ಕುಡಿಯುವ ನೀರು. ಅವ್ನು ಸಾಧ್ಯವಾದ್ರೆ ಸ್ವಲ್ಪ ಓಪನ್ ಮಾಡಿ ಕ್ಯಾಮ್ರಾ ಅದು ಬ್ಯಾಕ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬೇರೆ ಕಾಣ್ತದಲ್ಲ, ಇಲ್ಲಿ ಬೇರೆ ಏನಲ್ಲ, ಕಂಟ್ರೋಲಿಂಗ್ ಅದು ಬೆಟರ್ ಆಯ್ತು. ಒಂದು ಕ್ಯಾಮ್ರಾ ಮಾಡಿ ಅಲ್ಲಿ ಕಂಟ್ರೋಲ್ ಮಾಡಿ. ಆಟೋ ರಿಕ್ಷಾದವರ ಬೇಡಿಕೆ ಅದು ಬನ್ನಿ, ಆಟೋ ರಿಕ್ಷಾದ ಒಂದು ಅದು ಏನು ಇನ್ಸ್ಪೆಕ್ಟರ್ ಹತ್ರ ಒಂದು ಮನವಿ ಕೊಡಿ, ಅವ್ರಿಗೇನಾದರೂ ಒಂದು ಜಾಗದ ಏನಾದ್ರು ಸ್ವಲ್ಪ ಪಂಚಾಯತಿಯಲ್ಲಿ ಅದರದ್ದು ಇದು ಕೊಟ್ಟಿದ್ದಾರೆ. ಏನಂದ್ರೆ ಅಲ್ಲಿ ಮಾಡುವುದಕ್ಕೆ ಏನು ಆಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಕಾಪಿ ಕೊಟ್ಟಿದ್ದಾರೆ. ಅವನು ಕಾಪಿ ಉಂಟು ತೆಗೆದಾದ್ಮೇಲೆ ಸ್ಟಾಪ್ ಮಾಡಿದ್ದಾರೆ. ಅದೊಂದು ನಮಗೆ ಆಟೋ ಇವರಿಗೆ ಮಳೆ ಬರುವಾಗ ವಿತ್ ಪ್ರಾಪರ್ ಲೈಟಿಂಗು ಅದೊಂದು ಕಾರಂಜಿ ಮಾಡಿದರೆ ಒಳ್ಳೆ ಕಾಣ್ತಾ ಇದೆ. ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಇದೆ, ಅದಾಗೋದಾದ್ರೆ ನೀವು ಹೇಳಿ ನಾನು ಮಾಡಿ ಕೊಡ್ತೇನೆ. ಅದು ಮಾಡುವ ಸಂತೋಷ. ಸ್ಥಳೀಯ ಈ ಭಾಗದ ಕೌನ್ಸಿಲರ್ ಆದಂಥ ಜಬ್ಬರ್ ಅವರು ಒಂದೆರಡು ಮಾತುಗಳನ್ನು ನಮ್ಮ ಬಗ್ಗೆ ಆಡಬೇಕಂತೇಳಿ ನಾನು ಕೇಳಿಕೊಳ್ಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ವಿಧಾನ ಪರಿಷತ್ ಸದಸ್ಯರಾದ BM ಸರ್ ಮತ್ತು ನಮ್ಮ ವಿದ್ಯಾರಣ್ಯ ಕ್ಲಬ್ಬಿನ ಎಲ್ಲ ಗಣ್ಯ ವ್ಯಕ್ತಿಗಳು, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮತ್ತು ನಮ್ಮ ಭಗವತಿ ಟೆಂಪಲ್ನ ಅಧ್ಯಕ್ಷರಾದ ಚಂದ್ರಾಸ್ರವರು, ಮತ್ತು ಮಾಜಿ ಅಧ್ಯಕ್ಷರು ಕುನಿಮನಕ್ಕ, ನಮ್ಮ ಸ್ಥಳೀಯ ಕೌನ್ಸಿಲರ್ನವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಉಳ್ಳಾಳದಲ್ಲಿ ಒಂದು ಮಾಡೆಲ್ ಬಸ್ ಸ್ಟ್ಯಾಂಡನ್ನು ಸುಜಾತಿತವಾಗಿ ನಮಗೆ ಮಾಡಿಕೊಟ್ಟಂತಹ BM ಫಾರೂಕ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ದೊಡ್ಡ ಒಂದು ಸಹಕಾರ ಮಾಡಿದ್ದಾರೆ ವಿದ್ಯಾರಣ್ಯ ಕಲಾವೃಂದ ಮತ್ತು ವಿದ್ಯಾರಣ್ಯ ಯುವಕ ಮಂಡಲದವರು. ನಮ್ಮೊಟ್ಟಿಗೆ ಅವರು ಕೈ ಜೋಡಿಸಿ ತುಂಬ ಒಂದು 6 ತಿಂಗಳಿಂದ ಸತತವಾಗಿ ನಮ್ಮೊಟ್ಟಿಗೆ ಇದ್ದು ಬಹಳಷ್ಟು ಕಷ್ಟಪಟ್ಟು ನಮಗೆ ನಿಂತು ಅದನ್ನು ಒಂದು ಸುಜಾತಿತ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಹ ಅವರಿಗೆ ಸಹ ನಾನೊಂದು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ನಮ್ಮ ಶಾಸಕರು MLC ಅವರು BM ಪಾರ್ಕರ್ ಅವರು ಖ್ಯಾತ ಉದ್ಯಮಿ ಕೂಡ, ತುಂಬ ಹಲವಾರು ಉದ್ಯಮಗಳನ್ನು ಸೃಷ್ಟಿ ಕೂಡ ಎಲ್ಲ ರೀತಿಯಲ್ಲಿ ಸಹಕರಿಸಿದಂಥ ವ್ಯಕ್ತಿ. ಅವರ ಉಳ್ಳಾಲದಲ್ಲಿ ಇನ್ನೂ ಕೂಡ ನಮ್ಮ ಅಧ್ಯಕ್ಷರು ಚಂದ್ರಣ್ಣ ಹೇಳಿದ್ರು, ಇನ್ನೂ ಕೂಡ ತುಂಬ ಅಭಿವೃದ್ಧಿ ಕೆಲಸ ಆಗಿ ಉಳ್ಳಾಲವನ್ನು ಒಂದು ಸುಸಜ್ಜಿತವಾಗಿ ಒಂದು ಪ್ರವಾಸೋದ್ಯಮವನ್ನಾಗಿ